ಕೊರಟಗೆರೆ ಪಟ್ಟಣದ 3ನೇ ವಾರ್ಡ್ನ ಕಾವಲಮ್ಮ ಎನ್ನುವ ವೃದ್ಧೆಯನ್ನ ತನ್ನ ಮೊಮ್ಮಗನೇ ಮನೆಯಿಂದ ಹೊರಹಾಕಿದ ದಾರುಣ ಘಟನೆ ನಡೆದಿದೆ. ಸುಮಾರು 80 ವಯಸ್ಸಿನ ಕಾವಲಮ್ಮ ವೃದ್ಧೆಯನ್ನ ಮೊಮ್ಮಗನೇ ಮಾರುತಿ ಬಲವಂತವಾಗಿ ಮನೆಯಿಂದ ಹೊರಹಾಕಿದ್ದ. ಇದನ್ನು ಗಮನಿಸಿದ ಕೊರಟಗೆರೆ ತಹಶೀಲ್ದಾರ್, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಿರಿಯ ನಾಗರಿಕರ ಹಕ್ಕು ಕಾಯ್ದೆ ಅಡಿಯಲ್ಲಿ ವಯೋವೃದ್ಧೆಯಾದ ಕಾವಲಮ್ಮನಿಗೆ ಇವರ ಮುಂದಿನ ಜೀವನವನ್ನ ಮನದಲ್ಲಿಟ್ಟುಕೊಂಡು ಮನೆಯನ್ನ ಅಧಿಕಾರಿಗಳ ಸಮಕ್ಷಮದಲ್ಲಿ ಹಿಂತಿರುಗಿಸಲಾಯಿತು. ವಯೋವೃದ್ಧೆಯಾದ ಕಾವಲಮ್ಮ ಇನ್ನು ಮುಂದೆ ಸಂತೋಷದಿಂದ ತನ್ನ ಮನೆಯಲ್ಲಿ ವಾಸಿಸಬಹುದು ಎಂದು ತಹಶೀಲ್ದಾರ್ ನರಸಿಂಹಮೂರ್ತಿ ತಿಳಿಸಿದರು. ತನ್ನ ಮನೆಗೆ ಮರಳಿ ಬಂದ ಅಜ್ಜಿ ಕಾವಲಮ್ಮ ಮಾತನಾಡಿ, ಯಾವಾಗಲೂ ತನ್ನ ಮೊಮ್ಮಗ ಮಾರುತಿ ನನಗೆ ಬಹಳ ತೊಂದರೆ ಕೊಟ್ಟು ಸದಾ ಹಿಂಸೆ ಕೊಡುತ್ತಿದ್ದ. ನನ್ನ ಗಂಡ ನಾನು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಕಟ್ಟಿಕೊಂಡ ಮನೆಯಿಂದ ನನ್ನನ್ನೇ ಹೊರಹಾಕಿದ. ಎಷ್ಟು ಬಾರಿ ಹೇಳಿದರೂ ಕೇಳುತ್ತಿರಲಿಲ್ಲ. ಇದೀಗ ಅಧಿಕಾರಿಗಳು ಬಂದು ನನ್ನ ಮನೆಯನ್ನ ನನಗೆ ಹಿಂತಿರುಗಿಸಿ ಕೊಟ್ಟಿದ್ದಾರೆ. ತುಂಬಾ ಸಂತೋಷವಾಗಿದೆ. ನನ್ನ ಮುಂದಿನ ಜೀವನವನ್ನ ಸಂತೋಷದಿಂದ ನನ್ನ ಮನೆಯಲ್ಲಿ ನಡೆಸುತ್ತೇನೆ. ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಲಾಖಾ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಮೊನ್ನೆ ಪೆನ್ಷನ್ ತಗೊಳಕ್ ಬಂದಿದ್ದೀನಿ, ಬ್ಯಾಂಕಿಂದ ಬಂದು ಅಡ್ಡ ಹಾಕೊಂಡವ್ರು. ಯಾರು ಅಡ್ಡ ಹಾಕೊಂಡೆ ನಮ್ಮ ಬಂದು ಮಾತಾಡ್ಸಿಲ್ಲ. ನೀನು ಮಾತಾಡ್ತೀನಿ, ಅವಳೇ ನಾನು ಕರೆಯೋದು ಬಾ ಮನೆಗೆ. ಬಾರಮ್ಮ ಮನೆಗೆ ಕಾಫಿ ಗಿಫಿ ಕುಡಿ ಅಂತ ಕೂಗುದು ತಾನೆ. ಏನು ಅವ್ರು ಕರೆಯೋದು? ಯಾವಳು ಅವಳು? ಆಯ್ತು ಬಿಡಮ್ಮ. ಯಾರಪ್ಪ ಅವಳು? ಮತ್ತೆ ಅಡ್ಡ ಹಾಕೊಂಡ್ರು ಅಂತ ಹೆಂಗೆ ಹೇಳ್ತಿದ್ಯಾ ಮನೆಗೆ? ನಿಜ ಹೇಳ್ಬೇಕು ತಾನೆ. ಕೈ ಮುಗಿತು ಕಾರು ಬೇಸ್ಕೊಂಡು ತಿನ್ಕೊಂಡು ಚಿಕ್ಕ ನಾನು ದುಡ್ಕೊಂತೀನಿ. ಒಂದು ಮನೆ ಬಾಯಿಗೆ ಕೂತ್ಕೊಳ್ತೀನಿ, ಒಂದು ಮನೆ ಜೀವನ ಮಾಡ್ತೀನಿ. ಈಜ್ ಹಾಕ್ದ ಒಂದ್ಸಲಿ ಮುಚ್ಚಿ ತಗೊಂಡು ಕಟ್ಟಿಸಕ್ಕೆ ಬಂದು ಅವತ್ತು ಓಡೋದಿವಿ ನಾವು. ನೋಡ್ತಾನೋರಿಲ್ಲ, ನನ್ನ ಮಗನಿಗೆ ಫೋನ್ ಮಾಡಿದ್ದೆ. ನಾನು ಇನ್ನೊಂದು ಸಾರಿ ವರ್ಷಕ್ಕೆ ಬರೋಕ್ಕೆ ಬಿಡಲ್ಲ, ನಾನು ಬರೋಲ್ಲ ಅಂತ. ಮೂರ್ತಾನವ್ರಿಗೆ ಫೋನ್ ಮಾಡಿದ್ದೆ. ಅವರು ಹಬ್ಬಕ್ಕೆ ಹೋಗಿದ್ದು ಅವ್ರು ತಾಯಿ ಮನೆಗೆ. ಅವ್ರು ಫೋನ್ ಮಾಡಿ ಬಯ್ಯೋ ಹೊತ್ತಿಗೆ ಅವಾಗ ಹೊಯ್ತೋದ ಕರ್ಕೊಂಡು ಅವ್ರಿಗೆ ಅವಳನ್ನ. ಅವತ್ತಿಂದ ಅವಾಗ ಬಂದು ನನ್ನ ಮಗ ಎದುರುಬೇಡಮ್ಮ ಸಾಯಾಕ್ಬಿಡ್ತಾನೆ ಅಂತ ಕರ್ಕೊಂಡೋದ. ಮಾರಮ್ಮನ ಜಾತ್ರೆ ಇನ್ನು ಒಂದು ತಿಂಗಳು 1 ವರ್ಷ ಅವಾಗ ಹೋದಳು ಸ್ವಾಮಿ. ನಾನು ಅಲ್ಲಿ ವನವಾಸ ಬಿಚ್ಕೊಂಡು ಎಷ್ಟು ದಿನ ಅಂತ ಕಂಡವ್ರ ಮನೆಗೆ ತಿಳ್ಕೊಂಡಿದ್ದೆ. ನಾನು ಯಾರು ರಕ್ಷಣೆ ಕೊಡ್ತಾರೆ ಸ್ವಾಮಿ? ಇರೋ ಮನೆಯೂ ಕಿತ್ಕೊಂಡ್ರೆ ನನ್ನ ಮನೆ ನನಗೆ ಬೇಕು. ಈಗ ತಹಶೀಲ್ದಾರು, ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಬಂದು ಮನೆ ಬಿಡಿಸ್ಕೊಟ್ಟಾರೆ. ಖುಷಿ ಆಯ್ತಾ ಅಜ್ಜಿ? ಆಯಿತು ಸ್ವಾಮಿ. ಖುಷಿಯಾಗಿದ್ದೀರಾ? ಆಯಿತು ಸ್ವಾಮಿ. ನಾವು ಕೊರಟಗೆರೆ ಟೌನ್ ಒಳಗಡೆ 3ನೇ ವಾರ್ಡ್ ಹನುಮಂತಪುರದ ಇಲ್ಲಿ ಬಂದಿದ್ದೇವೆ. ಈ ಕಾವಲಮ್ಮ ಕೋಮಲೇಟ್ ರಾಮಯ್ಯ ಈ ಅಜ್ಜಿಗೆ ಇದೇ ಮನೆ, ಅವ್ರದ್ದು ಮನೆ 40x28 ಒಂದು ಮನೆ, 2 ಮನೆ ಕಟ್ಟಿದ್ದಾರೆ, ಒಂದು ಬಾಡಿಗೆ ಕೊಟ್ಟಿದ್ದಾರೆ. ಈ ಅಜ್ಜಿ ಮನೇನ ಅವರು ಇನ್ನೊಬ್ಬರು ಮಾರುತಿ ಅನ್ನೋರು ಇವ್ರನ್ನ ಹೊರಗೆ ಹಾಕ್ಬಿಟ್ಟು ಇವರಿಗೆ ಮನೆಯಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋ ದೂರು ಬಂದ ಹಿನ್ನೆಲೆಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಇದರ ಬಗ್ಗೆ ವಿಚಾರಣೆ ನಡೆಸಿ ಮೇಂಟೆನೆನ್ಸ್ ಆಫ್ ವೆಲ್ಫೇರ್ ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ಎಲ್ಲ ವಿಚಾರಣೆ ನಡೆಸಿ ಇವರು ಕಾವಲಮ್ಮ ಏನಿದ್ದಾರೆ, ಅವರು ವಯಸ್ಸಾಗಿದೆ, ಅವರ ವೃದ್ಧಾಪ್ಯ ಜೀವನವನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿದಾರರ ಹೆಸರಲ್ಲಿರೋ ಈ ಮನೇನ ಅವರಿಗೆ ಬಿಟ್ಕೊಡ್ಬೇಕು ಅಂತ ಎದುರುದಾರರಾದ ಮಾರುತಿಯವರಿಗೆ ಆದೇಶ ಮಾಡಿದ್ದಾರೆ. ಅದನ್ನು ಅನುಷ್ಠಾನಗೊಳಿಸೋ ಜವಾಬ್ದಾರಿ ಸಬ್ ಇನ್ಸ್ಪೆಕ್ಟರು ಮತ್ತು ತಹಶೀಲ್ದಾರ್ಗೆ ನಮಗೆ ಜವಾಬ್ದಾರಿ ಕೊಟ್ಟು ಈ ದಿನ ನಮಗಿಲ್ಲಿ ಆದೇಶ ನೀಡಿದ್ದಾರೆ. ಅದೇ ಆದೇಶದಂತೆ ಇವತ್ತು ನಾವು ಬಂದು ಈಗ ಅರ್ಜಿದಾರರಾದ ಕಾವಲಮ್ಮ ಇವರಿಗೆ ಸುಮಾರು 80 ವರ್ಷ ವಯಸ್ಸಾಗಿದೆ. ಅವ್ರನ್ನ ಈ ದಿನ ಅವ್ರ ಮನೆ ಹತ್ರನೇ ಬಂದು ಅವ್ರ ಮನೆಯೊಳಗೆ ಕೂಡಿಸಿ ಅವರಿಗೆ ಮನೆಯ ಸ್ವಾಧೀನನ ಈ ದಿನ ಅವ್ರಿಗೆ ಬಿಟ್ಟುಕೊಟ್ಟಿದ್ವಿ. ಹಾಗಾಗಿ ಇವರು ಅಜ್ಜಿ ಸಂತೋಷವಾಗಿದ್ದಾರೆ. ನಾವು ಎಲ್ಲ ತಾಲೂಕು ಆಡಳಿತ ಬಂದಿದ್ದೇವೆ, ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದೇವೆ, ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಅವರಿಗೆ ಅವರ ಮನೆ ಸ್ವಾಧೀನನ ಬಿಟ್ಟುಕೊಟ್ಟಿದ್ದೇವೆ. ಅವರು ಎದುರುದಾರರು ಕೂಡ ಅವ್ರ ಮನೆಗೆ ಬಿಟ್ಟು ಅವರಿಗೆ ಏನು ಉಪವಿಭಾಗಾಧಿಕಾರಿಗಳ ಆದೇಶ ಆಗಿದೆ, ಆದೇಶದಂತೆ ಮನೆ ಅವರು ಕೂಡ ಬಿಟ್ಟು ಕೊಟ್ಟೋದಕ್ಕೆ ಒಪ್ಪಿದ್ದಾರೆ. ಹಾಗಾಗಿ ಅಜ್ಜಿಯವರಿಗೆ ಈ ದಿನ ಮನೆಯನ್ನು ನಾವು ಅವರ ಸ್ವಾಧೀನವನ್ನು ಬಿಡಿಸ್ಕೊಟ್ಟಿದ್ದೇವೆ. ಅಜ್ಜಿಗೆ ಹೇಳಿದ್ದೀವಿ, ಮತ್ತೆ ಈ ಥರ ಯಾವುದೇ ತೊಂದರೆಗಳಾದಲ್ಲಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಾಗಲಿ ಕಂದಾಯ ಇಲಾಖೆಗಾಗಲಿ ನಮಗಾಗಲಿ ನಮ್ಮ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀವಿ. ಏನಾದರೂ ತೊಂದರೆಗಳಾದರೆ, ಯಾರು ನಿಮಗೆ ಬೆದರಿಕೆ ಒಡ್ಡಿದರೆ, ಮತ್ತೇನಾದರೂ ತೊಂದರೆಗಳಾದರೆ ನೀವು ದಯವಿಟ್ಟು ಫೋನ್ ಮೂಲಕ ತಿಳಿಸಿ. ನಾವು ತಕ್ಷಣ ಮುಂದಿನ ಕಾನೂನು ಕ್ರಮ ತೆಗೆದುಕೊಂಡು ನಾವು ನಿಮಗೆ ಯಾವುದೇ ತೊಂದರೆ ಇಲ್ಲದಂತೆ ನಿಮಗೆ ರಕ್ಷಣೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಹೇಳಿದ್ದೇವೆ. ಮನೆ ಆ ಮನೆ ಅವೆಲ್ಲ ನಮಗೆ ಗೊತ್ತಿಲ್ಲ.
ಒಂದು ಖಾತೆ ನಂಬರ್ MR ನಂಬರ್ ಇದು ಯಾವುದು? 4036 ಹಾಂ 48 28 48 28 ಇದು 40 ಇದು 28 ಇದೇ ಮನೆ ತಾನೆ? ಖಾಲಿ ಮಾಡಿ ಯಾರು ಫೋನ್ ಮಾಡ್ಕೊಡು. ನೀವು ಅಜ್ಜಿ ಫೋನ್ ಮಾಡಬೇಕು ಆಮೇಲೆ ಬಿದ್ದಿಬಿಡುತ್ತೆ ಜಾರಿ. ಮನೆದು ಒಂದು ಸ್ವಲ್ಪ ಆದೇಶ ಆಗಿತ್ತು, ನಾನು ಖಾಲಿ ಮಾಡ್ಕೊಡ್ಬೇಕಿತ್ತು. ಅಲ್ಲಿಗೆ ಬಂದಿದ್ದು ಅಷ್ಟದ ಬರೋಕ್ಕೆ ಬೇಗ ಬಂದು ಬೀಗ ತೆಗಿಯಕ್ಕೆ. ಕದೇಟು ಕಲ್ಲಾಶು ಹೋಗೋದು ಬಡಬಡ ನೀನು ಅಂತ ಯಾರು? 4:30 5 ಗಂಟೆ ಆಗುತ್ತೆ ಸರ್ ಬರೋಕ್ಕೆ. ಅವ್ರು ಬರೋವರೆಗೂ ನಾವು ಕಾಯಕ್ಕಾಗಲ್ಲ. ನೀನು ಎತ್ತಾನೆ ಕೊಟ್ಟಿರೋದು, ನೀನು ಕೊಟ್ಟಿರತ್ತಾನೆ. ಇನ್ನೊಂದು ಬೀಗ ಆಮೇಲೆ ಅಜ್ಜಿ ಹಾಕಂತೈತೆ, ಈ ಬೀಗ ತೆಗೆದ್ಬಿಟ್ಟು ತೋರಿಸ್ಕೊಂಡು. ಅಲ್ಲ ಸರ್ ಬೀಗ ಇಲ್ಲ ಸರ್. ಅಮ್ಮ ನಿಜ ಹೇಳು, ಸಾಹೇಬ್ ಇದ್ದಾರೆ ಅವ್ರ ಮುಂದೆ. ನಾನು ಬಂದು ನಿನ್ನ ಹೆಚ್ಚು ಕಳ್ಸಿದ್ ನಾನು. ನೀನು 3 ತಣ್ಣ ಸಾಕ್ಷಿ. ನಾನು ನಿಲ್ಕೊಂಡು ಈಸಿ ನಿಂತಿದ್ದು ಆಟೋಗೊಂಡು ರಾತ್ರಿ 12 ಗಂಟೆಗೆ ನಾನು ಮನೆ ಬಿಟ್ಟು ಈಚೆಗೆ ಹೋಗಿದ್ದೀನಿ, ಮಾತಾಡಬಾರ್ದು ಅಂತ. ಬೆಳೆಸಿಲ್ಲ ನನ್ನ ಮನೆ ಸರಿ ಮಾಡ್ತಿ. ಅವ್ರು ನಿನ್ನ ಅಷ್ಟೆಲ್ಲ ಸಾಕೋ ಸಲ್ಗೋದ್ರಲ್ಲ, ಅವರು ಏನಕ್ಕಾಗಿ ಮಾಡಿದ್ರು ಹೇಳು? ಇವತ್ತು ನೀನು ಒಬ್ಬ ಕರೆಕ್ಟ್ ಆಗಿದ್ರು ಇಷ್ಟು ಜನ ಬರೋರ? ನಾನು ಈಚೆಗೆ ಹೋಗಿ ತಾನೆ ನಮ್ಮ ಮನೆ ಬಿಡಿಸು. ನೀನು ಅಜ್ಜಿನ ಗೌಡು ನಡೆಯೋದೇನಿತ್ತಲ್ಲ ಮಾಡ್ದೆ ಇಷ್ಟಕ್ಕೂ ಸರಿ. ಅದೇ ಕಂಪ್ಲೇಂಟ್ ಕೊಟ್ಟು ಕಳ್ಸೋದು. ಅಲ್ಲಮ್ಮ, ನೀವು ಮಾತಾಡ್ರಿ ಅಂತ ನಾವು ಬಂದಿಲ್ಲ. ಅಲ್ಲ ಸರ್, ಮಾವನಿಗೆ ಹೇಳಿದ್ದೆ. ಒಳಗಡೆ ಇರೋದು ಅಜ್ಜಿನ ಬಿಡ್ತೀನಿ. ಸಾಮಾನು ತಗೊಳೋದಕ್ಕೆ ಅವಜ್ಜಿಗೆ ತೊಂದರೆ ಮಾಡಿ ಅದೆಲ್ಲ ಮಾಡಬಾರ್ದು. ತಗೋ ಇರ್ತೀರ ನಿಮ್ದು ಏನಿದೆ ತಗೋ, ಇಲ್ಲಾಂದ್ರೆ ಅವಜ್ಜಿಗೆ ಬಿಟ್ಕೊಡೋದ್ರಿಂದ ಅವಜ್ಜಿಗೆ ಬಿಟ್ಕೊಡೋದು. ನೀವು ಮಾಜಾರ್ ಮಾಡ್ತೇವೆ ನಾವೀಗ. ಏನಿದೆ ಸಾಮಾನು ತೆಗಿ ಬಾ, ತೆಗಿ ಬಾ. ಸಾಮಾನ್ಯ ತಗೋ ಹೇಳ್ತೀನಿ. ಇದೆ, ಟಿವಿ ಇದೆ, ಪಾಠ ಸಾಮಾನೆಲ್ಲ ಇದೆ ಸರ್. ಅದನ್ನ ಅಜ್ಜಿ ಹತ್ರ ಕೇಳ್ಕೊಂಡು ನೀನು ಆಮೇಲೆ ತಗೊಂಡು ಹೋಗ್ತೀನಿ ಅಂತ ಕೇಳ್ಕೊಂಡ್ ಬೇಕಾದ್ರೆ ಸಾಯಂಕಾಲ ಅದನ್ನ ಬಿಟ್ಟು ಈಗ ಬಿಡಕ್ಕಾಗಲ್ಲ ಪಡಕ್ಕಾಗಲ್ಲ ಅಂತ ನೀನ್ ಹೇಳಂಗಿಲ್ಲ. ಅಲ್ಲಮ್ಮ ನಾನು ಸಾಯಂಕಾಲ ಎತ್ಕೊಂಡು ಹೋಗ್ತೀನಮ್ಮ. ಭಾರಿ ಮೋಸ ಸ್ವಾಮಿ. ಮುಂದಿನ ಸೂರ್ಯ ಹಾಕಲ್ಲ ಸ್ವಾಮಿ, ಹಿಂದಿಂದ ಹಾಕಲ್ಲ ಸ್ವಾಮಿ. ಹಿಂದಿಂದ ಲಾಂಗ್ ತಗೊಬಂದು ಬರೀ ಅದನ್ನೇ ಅರ್ಧ ಗಂಟೆ 1 ಗಂಟೆ ನೋಡಿಲ್ಲ ಅವತ್ತು ಲಾಂಗ್ ತಗೊಬಂದ್ಬಿಟ್ಟ ಒಳ್ಳೆಕ್ಕೆ. ಬರೀರಪ್ಪ ಮಾಜಾರ್ ಬರೀ. ದೋಸೆಣ್ಣ ಬಂದಿದ್ದೀವಿ. ಬಚ್ಚಲ ಮನೆ ಕೂತ್ಕೋ, ಒಳಗಡೆನೆ ಕೂತ್ಕೋ. ನಡಿ ಒಳಗೆ ನಡಿ. ಇಲ್ಲೇ ಕೂತ್ಕೊಳ್ಳಿ ಬಿಡು. ಅಲ್ಲೇ ಕೂತ್ಕೊಳ್ಳಿ ಬಾಯಿ ಕೂತ್ಕ ಅಲ್ಲೇ. ನಿನ್ನ ಮನೇಲಿ ನೀನು ಕೂತ್ಕೊಳ್ಳೋದಕ್ಕೇನು, ಕೂತ್ಕೋ ಆರಾಮಾಗಿ. ಇವ್ರು ಯಾರು ಯಜಮಾನ್ರು? ರಾಮಯ್ಯ ಯಾರು? ನಮ್ಮ ತಾತ. ಯಜಮಾನ್ರು ಫೋಟೋ ಐತಲ್ಲ ಇಲ್ಲಿ. ನನ್ನ ತಗೊಂಡು ಒಂದು ಜಾಗ ಗಿಚ್ಕೊಂಡು ಓಡಾಡ್ತೀನಿ. ನೋಟಿಸ್ ಏನು ಬರ್ಬೇಕು? ಆರ್ಡರ್ ಆಗಿಲ್ವಾ? ನೋಟಿಸ್ ಕೊಡೋದು, ಎನ್ಕ್ವೈರಿಗೆ ನೋಟಿಸ್ ಕೊಡೋದು. ಈ ಕಟ್ ಮಾಡ ಮಾರೆ, ನಾನು ಮಾತಾಡ್ತಿರ್ಬೇಕಾದ್ರೆ ನೀನು ಫೋನ್ ಇದ್ರೆ ಏನು ಅರ್ಥ ಇದೆ? ನೋಟಿಸ್ ಬರೋದು ಎನ್ಕ್ವೈರಿಗೆ, ನೀವು ಇಂಥ ದಿನ ಹಾಜರಾಗಿ ಎನ್ಕ್ವೈರಿ ಮಾಡ್ತೀವಿ ಅಂತ ಅದಕ್ಕೆ ನೋಟಿಸ್ ಕೊಡೋದು. ಈ ಆರ್ಡರ್ ಆಗಿದೆಯಲ್ಲ ಈಗ. ಮತ್ತೆ ಗೊತ್ತಿರಲಿಲ್ಲ ಸರ್ ಆರ್ಡರ್ ಆಗಿದೆ ಅನ್ನೋದು. ನಾನು ಹೋಗಿ ಕೇಳಿದೆ, ನಿನ್ನೆನೂ ಕೇಳಿದೆ. ಹೇಳಿದ್ಕೆ ಗುರುವಾರ ಬರ್ತೀನಪ್ಪ, ನಾನು ರಜಾದಲ್ಲಿದ್ದೀನಿ, ಇಲ್ಲ ನೀವು ಪೋಸ್ಟಲ್ ಅಲ್ಲಿ ಬರುತ್ತೆ, ಇಲ್ಲ ನಾವೇ ತಗೊಬರ್ತೀವಿ ಅಂತ ಹೇಳಿದ್ರು. ನೀನು ಅವ್ರ ಮನೆ ಅವ್ರು ಬಿಟ್ಕೊಡಕ್ಕೆ ನೀನು ಕಾಲಾವಕಾಶ ಸರ್ ಅಜ್ಜಿ ನಾವೇ ಸಾಕೊಂಡಿದ್ವಿ, ಇಲ್ಲ ಅಂತಿಲ್ಲ. ಬಾ ಬರ್ತಾರೆ. ಬರೆಯಿಸಿದ ಮಜರ್ ಏನೆಂದರೆ ಇಲ್ಲ ಬರ್ಬೇಕು. ಮಜರ್ ಏನೆಂದರೆ